ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ದಟ್ ಈಸ್ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಆ್ಯಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಈ ಆಹಾರ ಅಥವಾ ಯಾವುದಾದ್ರೂ ಹೊಸ ರುಚಿ ಅಂತ ಹೇಳಿದ ತಕ್ಷಣ ಅದರಲ್ಲಿ ನೋಡುವಂತಹ ರೂಪನೂ ಚೆನ್ನಾಗಿರಬೇಕು, ಅದರ ರುಚಿನೂ ಚೆನ್ನಾಗಿರಬೇಕು ಆ್ಯಂಡ್ ಅರೋಮನೂ ಚೆನ್ನಾಗಿ ಬರ್ತಾ ಇರಬೇಕು. ಆಗ ಮಾತ್ರ ಅದೊಂದು ಪರ್ಫೆಕ್ಟ್ ಫುಡ್ ಅಂತ ಹೇಳ್ತಾರೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಸವಿರುಚಿಯಾದಂತಹ ಆ್ಯಂಡ್ ಶುಚಿರುಚಿಯಾದಂತಹ ಅಡುಗೆ ಯಾವಾಗಲೂ ತಯಾರಾಗುತ್ತೆ. ಸೊ ಇವತ್ತು ನಮ್ಮ ಎಪಿಸೋಡಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ, ಅದು ಕೂಡ ರುಚಿ ಆ್ಯಂಡ್ ಶುಚಿಯಾಗಿರುವಂತಹ ಅಡುಗೆ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ರೇಖಾ ಪೈ ಅವರು ಅತಿಥಿಯಾಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಎಲ್ಲಿಂದ ಬರ್ತಾ ಇರೋದು ನೀವು? ಸುರತ್ ಕಲಿಂದ ಅಲ್ವಾ? ಇದಕ್ಕಿಂತ ಮುಂಚೆ ಕೂಡ ಒಮ್ಮೆ ನಾವು ಅಡುಗೆ ಮನೆಯಲ್ಲಿ ಸಿಕ್ಕಿದ್ದೇವೆ. ಹೌದು. ಸೊ ಹಾಗಿರುವಾಗ ಯಾವಾಗ್ಲೂ ಏನಾದ್ರೂ ಸ್ಪೆಷಲ್ ಹೇಳ್ಕೊಡ್ತೀರಾ ಅಂಡ್ ಹೊಸತಾಗಿ ಹೇಳ್ಕೊಡ್ತೀರಾ? ಇವತ್ತು ಏನ್ ಹೇಳ್ಕೊಡ್ತಾ ಇದ್ದೀರಾ? ಕಾಯಿ ಪಲಾವ್. ಓಕೆ, ಸೊ ಇಟ್ಸ್ ಅ ವೆಜ್. ಓಕೆ, ಸೂಪರ್. ಹಾಗಾದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಕಾಯಿ ಪಲಾವ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಕಾಯಿ ತುರಿ, ಕಾಯಿ ಹಾಲೆಲ್ಲ ಬರ್ತದೆ, ಅದೆಲ್ಲ ಬರುತ್ತೆ. ಓಕೆ, ಸೂಪರ್. ಹಾಗಾದ್ರೆ ಸ್ಟಾರ್ಟ್ ಮಾಡುವ ಮೇಡಮ್. ಏನ್ ಫಸ್ಟ್ ಕುಕ್ಕರ್ ಬೇಕಾಗುತ್ತಾ? ಸೊ ಪಲಾವ್ ಅಂತ ಬೇಸಿಕಲಿ ಟಿಫಿನ್ಗೆ ಹಾಕೊಡ್ತಾರೆ ಮಕ್ಕಳಿಗೆ, ಅಥವಾ ಬ್ರೇಕ್ಫಾಸ್ಟಿಗೂ, ಆಲ್ ಇನ್ ಒನ್ ಅಲ್ವಾ? ಓಕೆ, ತಗೊಳ್ಳಿ. ಗ್ಯಾಸ್ ಹಚ್ಚದಾ? ಓಕೆ. ಫಸ್ಟಿಗೆ ತುಪ್ಪ ಹಾಕ್ತೇನೆ. ತುಪ್ಪ ಹಾಕ್ಕೊಳ್ಬೇಕಾಗುತ್ತಾ? ನೆಕ್ಸ್ಟ್ ಆಯಿಲ್ ಹಾಕಿ, ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕಿದೆಯಾ? ಓಕೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸೊ ಬೆಸ್ಟ್ ಆಯಿಲ್, ಕೊಲೆಸ್ಟ್ರಾಲ್ ಇಲ್ಲ, ವಿಟಮಿನ್ ಭರಿತವಾದಂಥ ಎಣ್ಣೆ. ಸಾಕಾ? ಓಕೆ. ಸೊ ಸ್ವಲ್ಪ ಬಿಸಿ ಆಗಲಿ ಅಲ್ವಾ? ಓಕೆ. ಸೊ ಯೂಶ್ವಲಿ ಪಲಾವ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ವೆಜಿಟೇಬಲ್ಸ್ ಇರುತ್ತೆ ನಾರ್ಮಲಿ, ಅಥವಾ ಸೋಯಾ ಚಂಕ್ಸ್ ಹಾಕ್ತಾರೆ, ಪನ್ನೀರಲ್ಲಿ ಮಾಡ್ತಾರಲ್ವಾ? ಇದರಲ್ಲಿ ಇಟ್ಸ್ ಅ ಕಾಯಿ ಪಲಾವ್. ಓಕೆ, ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಓಕೆ. ಈಗ ಕ್ಯಾಶ್ಯೂ ಹಾಕ್ತೇನೆ. ಓಕೆ. ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಚಕ್ಕೆ, ಲವಂಗ, ಏಲಕ್ಕಿ. ಓಕೆ. ಸೊ ಯೂಶ್ವಲಿ ನಾವು ಎಲ್ಲ ರೀತಿಯ ರೈಸ್, ಬಿರಿಯಾನಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತೇವೆ ಇದನ್ನಲ್ವಾ? ಈಗ ನೀರುಳ್ಳಿ ಹಾಕ್ತೇನೆ. ಓಕೆ. ಸೊ ಕಂಪ್ಲೀಟ್ 1 ಕಪ್ ತಗೊಂಡಿದ್ದೀರಾ? ಹೌದು. ಓಕೆ. ಇದು ಫ್ರೈ ಆಗೋ ಹೊತ್ತಿಗೆ ಮಿಕ್ಸಿಗೆ ಹಾಕಿ ರುಬ್ಲಿಕ್ಕಿದೆಯಾ? ಓಕೆ, ಫೈನ್. ಹಾಗಾದ್ರೆ ಸೊ ಅದು ಫ್ರೈ ಆಗ್ತಾ ಇರಲಿ. ತಗೊಳ್ಳಿ. ಕಾಯಿ ತುರಿ. ಸೊ ಕಾಯಿ ಪಲಾವ್ ಆಗಿರೋದ್ರಿಂದ ಕಾಯಿ ತುರಿ ಇದರಲ್ಲಿ ಆ್ಯಡ್ ಆಗುತ್ತೆ. ಇದರಲ್ಲಿ ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ. ಓಕೆ, ಅಷ್ಟೇ. ಸೊ ಇದು ಒನ್ ಕೈಂಡ್ ಮಸಾಲಾ ಥರ ಹಾಗಾದ್ರೆ? ಹೌದು. ಓಕೆ. ಈಗ ನೀರು ಹಾಕಿ ರುಬ್ಬೇಕು ಇದನ್ನು. ನೀರು ಹಾಕುದಾ? ಹಾಕ್ಲಿಯಾ? ಹಾಕಿ. ಎಷ್ಟು ಬೇಕು ನೀರು? ಸಾಕಾ? ಹಾಂ, ಸಾಕು.
ಸಾಕಾ? ಸರ್ ಇದು ರೆಡಿ ಆಯ್ತು ಹಾಗಾದರೆ. ಸೊ ಇದಿಷ್ಟನ್ನು ಹಾಗಾದರೆ ಫ್ರೈ ಮಾಡ್ಕೊಳ್ಳೋದು. ಹೌದು. ಓಕೆ ನೆಕ್ಸ್ಟ್ ಈಗ ರುಬ್ಬಿದ ಮಸಾಲೆ ಹಾಕಬೇಕು. ಓಕೆ. ಸೊ ಅದು ಸ್ವಲ್ಪ ಚಟ್ನಿ ಥರನೇ ಆಗುತ್ತೆ ಅಲ್ವಾ? ಹೌದು. ಸೊ ಐ ಥಿಂಕ್ ಈ ಮಸಾಲ ಹಾಕಿರೋದ್ರಿಂದ ಇದಕ್ಕೆ ಸೈಡ್ ಡಿಶ್ ಥರ ಏನಾದರೂ ಬೇಕಾಗುತ್ತಾ, ಲೈಕ್ ರಾಯ್ತನ ಅಥವಾ ಮೊಸರು ಹಾಗೇನಾದರೂ ಬೇಕಾ? ಇಲ್ಲ, ಹಾಗೆ ಬೇಕಂತಿಲ್ಲ. ಇಲ್ಲ ಅಲ್ಲ. ಈಗ ತರಕಾರಿ ಹಾಕ್ತೇನೆ. ಓಕೆ. ತರಕಾರಿ ಕ್ಯಾರೆಟ್, ಬೀನ್ಸ್, ಬಟಾಣಿ ನೆನೆಸಿ. ಬಟಾಣಿ. ಓಕೆ. ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಬೇಕಾದರೆ ಆ ರೀತಿಯ ತರಕಾರಿ ಹಾಕ್ಕೊಳ್ಬೋದು. ಹಾಕ್ಬೋದು. ಓಕೆ. ಸೊ ಒಂಥರ ಪದಾರ್ಥ ಥರನೇ ಕಾಣ್ತಾ ಇದೆ ಅದು ನೋಡುವಾಗ ಹೌದು ಅಲ್ವಾ? ಒಂದು ಮಸಾಲ ಎಲ್ಲ ರೆಡಿ ಆದಾಗ ಇದ್ರ ಜೊತೆ ಇನ್ನೊಂದು ಅನ್ನ ಮಿಕ್ಸ್ ಆದರೆ ಒಂದು ಡಿಶ್ ಥರ ರೆಡಿ ಆಗುತ್ತೆ. ಸೊ ಇದೆಲ್ಲ ಮಿಕ್ಸ್ಡ್ ಆಗಿ ಒಂದು ಪಲಾವ್ ಥರ. ಹೌದು. ಇದಕ್ಕೆ 1 ಕಪ್ ಕಾಯಿ ಹಾಲಾದರೆ 1 ಕಪ್ ನೀರು ಹಾಕಬೇಕು. ಓಕೆ. ಸೊ ಇದು ಈಗ ತೆಂಗಿನ ಹಾಲು ಅಲ್ವಾ? ಓಕೆ. ಈಗ 1 ಕಪ್ ನೀರು ಹಾಕಬೇಕು. ನೀರು ಹಾಕ್ಲಿಕ್ಕಿದೆಯಾ? ಓಕೆ. ಸೊ ಅದರ ಜೊತೆಗೆ ನೀರು ಕೂಡ ಆ್ಯಡ್ ಮಾಡಲಿಕ್ಕಿದೆ 1 ಕಪ್. ಹೌದು. ಓಕೆ. ಸರಿ. ಮತ್ತೆ ಜಟ್ಪಟ್ ಅಂತ ಮಾಡ್ಬೋದು. ಅದೇ ಫಾಸ್ಟ್ ಆಗುತ್ತೆ ಅಂತ ಕಾಣುತ್ತಲ್ವಾ? ಸೊ ಇನ್ ಕೇಸ್ ಪದಾರ್ಥ ಮಾಡೋದು ಸ್ವಲ್ಪ ತುಂಬ ಟೈಮ್ ಕನ್ಸ್ಯೂಮ್ ತಗೊಳ್ತದೆ ಅಂತಾದರೆ ಈ ರೀತಿ ಮಾಡಿದರೆ ಪದಾರ್ಥದ ಅವಶ್ಯಕತೆ ಇರೋದಿಲ್ಲ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ. ಯಾವುದಕ್ಕೆ ಕೂಡ ಉಪ್ಪು ಹಾಕಲಿಲ್ಲ ನಾನು. ಓಕೆ. ಸೊ ಯಾವುದಕ್ಕೂ ಉಪ್ಪು ಮಿಕ್ಸಿಂಗ್ ಆಗಿರೋದಿಲ್ಲ. ಸೊ ಇದಕ್ಕೆ ಹಾಕಿರೋದು. ಇವನ್ ಮಸಾಲಕ್ಕೂ ಕೂಡ ಉಪ್ಪು ಹಾಕಿರಲ್ಲ. ಇಲ್ಲ. ಓಕೆ. ಈಗ ಅಕ್ಕಿಯನ್ನು ಹಾಕಬೇಕು ಅದಕ್ಕೆ. ಓಕೆ. ಸೊ ಇದು ಬಿರಿಯಾನಿ ಅಕ್ಕಿ ಅಥವಾ ಯಾವ ರೀತಿಯ ಅಕ್ಕಿ? ಇದು ಸೋನಾ ಮಸೂರಿ. ಸೋನಾ ಮಸೂರಿ. ಓಕೆ. ಸೊ 1 ಕಪ್ಪಿನಷ್ಟು ಅಳತೆಯಾ? ಹಾಂ. ಓಕೆ. ಈಗ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ಓಕೆ. ಸ್ವಲ್ಪ ಪರಿಮಳ ಕಂಡು ಬರ್ತದೆ, ಉದುರಾಗಿ ಬರ್ತದೆ ಹೇಳೋದು. ಓಕೆ. ಓಕೆ. ಇನ್ನು ಮುಚ್ಚಳ ಮುಚ್ಚಿ 1 ವಿಸಿಲ್ ತೆಗೆದ್ರೆ ಸಾಕು. ಮುಚ್ಚಳ ಮುಚ್ಚದಲ್ವಾ? ತಗೊಳ್ಳಿ. ಮುಚ್ಚದಲ್ವಾ? ಎಷ್ಟು ವಿಸಿಲ್ ಬರಬೇಕಾಗುತ್ತೆ ಅದು? 1 ವಿಸಿಲ್ ಸಾಕು. ಓಕೆ. ಸೊ 1 ವಿಸಿಲ್ ತನಕ ಬರಬೇಕಾಗುತ್ತೆ. ಸೊ ಬೆಳಿಗ್ಗೆ ನೀವು ಯಾವ್ದು ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಲೈಕ್ ಹೀಗೆ ದಿಢೀರಾಗಿ ಮಾಡುವಂಥದ್ದು ಅಥವಾ ಬ್ರೇಕ್ಫಾಸ್ಟಿಗೆಲ್ಲ ಏನು ರೀತಿ ಮಾಡ್ತೀರಾ? ಅಂದರೆ ದಿಢೀರಾಗುವಂಥದ್ದು ಮಾಡ್ತೇನೆ. ಮಾಡ್ತೀರಾ? ನೀವು ಮನೇಲೇ ಇರ್ತೀರಾ ಅಥವಾ ಕೆಲಸಕ್ಕೆ ಏನಾದರೂ? ಇಲ್ಲ, ಮನೆಯಲ್ಲೇ ಇರೋದು. ಮನೆಯಲ್ಲಿರೋದು. ಓಕೆ. ಸೊ ಅಂದರೆ ಜಾಸ್ತಿಯಾಗಿ ಈ ರೀತಿದ್ದೆಲ್ಲ ಏನು ರೆಸಿಪೀಸ್ಗಳಿರುತ್ತೆ ದಿಢೀರಾಗುವಂಥದ್ದಿದ್ರೆ ಯಾವುದಕ್ಕಾದ್ರೂ ಬೇಗ ಆಗುತ್ತೆ. ಆಫೀಸಿಗೆ ಹೋಗೋದಾದ್ರೆ ಅಥವಾ ಸ್ಕೂಲಿಗೆ ಕಳಿಸೋದಾದ್ರೆ ಇದೆಲ್ಲ ಫಾಸ್ಟ್ ಮಾಡ್ತಾರಲ್ವಾ? ಕರೆಕ್ಟ್. ಇನ್ ಕೇಸ್ ಇದರಲ್ಲಿ ಇನ್ಕ್ಲೂಡ್ ಮಾಡೋದಾದ್ರೆ ಪನ್ನೀರು ಹಾಕ್ಬೋದು, ಸೋಯಾ ಚಂಕ್ಸ್ ಕೂಡ ಹಾಕ್ಬೋದು ಅಲ್ವಾ? ಸೊ ಈ ರೀತಿ ಪಲಾವ್ ಮಾಡಿಕೊಂಡು ಟಿಫಿನಲ್ಲಿ ಹಾಕೊಂಡಿದ್ರೆ ಇಟ್ಸ್ ಅ ಹೆಲ್ದಿ ಫುಡ್ ಥರನೂ ಇರುತ್ತೆ ಮಕ್ಕಳಿಗೆ ಅಲ್ವಾ? ಕರೆಕ್ಟ್. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹೌದು. ಸೊ ನನಗನ್ನಿಸ್ತದೆ ವಿಸಿಲ್ ಕೂಡ ಆಗ್ತಾ ಬಂತು. ಆಫ್ ಮಾಡೋದಾ? ಓಕೆ. ಎಸ್. ಸೊ ಅದು ಕೂಡ ಇನ್ನೂ ಕೂಡ ತಣ್ಣಗಾಗಬೇಕಾಗುತ್ತೆ. ಓಕೆ. ಸೊ ಇದು ಬೇಸಿಕಲಿ ನೀವೇ ಇನ್ವೆಂಟ್ ಮಾಡಿರುವಂಥದ್ದು. ಮಾಡಿದ್ದೀರಾ ಮನೆಯಲ್ಲಿ? ಮಾಡ್ತಾ ಇರ್ತೀರಾ? ಖುಷಿ ಆಗಾದ್ರೆ ಎಲ್ಲರಿಗೆ? ಓಕೆ, ಸೂಪರ್. ಹಾಗಾದ್ರೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ ಅದರ ಟೇಸ್ಟ್ ನೋಡ್ಲಿಕ್ಕೆ ಯಾವ ರೀತಿ ಇರುತ್ತೆ ಅಂತ. ಇದು ಸ್ವಲ್ಪ ಡಿಫರೆಂಟ್ ಅಲ್ಲ? ಹೌದು. ಯಾಕಂದ್ರೆ ಯೂಶುವಲಿ ನಾವು ಪಲಾವ್ ತಿನ್ನುವ ಒಂದು ಪಲಾವ್ ಅಂತ ಹೇಳಿದ ತಕ್ಷಣ ತಲೆಯಲ್ಲಿ ಬರೋದೇ ಒಂದು ಇಮೇಜೇ ಬೇರೆ. ಜಾಸ್ತಿಯಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡುದು. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಏನ್ ಮಾಡಿಲ್ಲ ಜಾಸ್ತಿ. ಇದರಲ್ಲಿ ಫ್ಲೇವರ್ಡ್ ಅಂತ ಹೇಳಿದ್ರೆ ಈ ಕಾಯಿ ತುರಿ ಮತ್ತು ಅದರ ಹಾಲು. ಓಕೆ. ಸೊ ಇದು ತಣ್ಣಗಾಗಿದೆ ಅಲ್ವಾ? ಕಲರ್ಫುಲ್ ಆಗು ಕಾಣುತ್ತೆ ಮಾತ್ರ ಅಲ್ವಾ? ಈಗ ಸರ್ವ್ ಮಾಡ್ತೇನೆ. ಓಕೆ.
ರುಚಿಯಾದ ಕಾಯಿ ಪಲಾವ್ ರೆಡಿ ಆಗಿದೆ, ಟೇಸ್ಟ್ ನೋಡಿ ಹೇಳಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ಕಾಯಿ ಪಲಾವ್ ಯೂಶ್ವಲಿ ಆಗಿ ಎಲ್ಲ ರೀತಿಯ ಪಲಾವ್ ಟೇಸ್ಟ್ ನೋಡಿರ್ತೀರ, ಬಟ್ ಇದೇನೋ ಸ್ವಲ್ಪ ಸಮ್ವಾಟ್ ಡಿಫ್ರೆಂಟ್ ಆಗಿದೆ. ವಿತ್ ಮಸಾಲ ಎಲ್ಲ ಮಿಕ್ಸ್ ಆಗಿ ಕಾಯಿ ಪಲಾವ್ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ಬೇಗ ನೋಡ್ಕೊಂಡು ಬನ್ನಿ. ಕಾಯಿ ಪುಲಾವ್ ತಯಾರಿಸೋ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ, ಪತ್ತ, ಈರುಳ್ಳಿಯನ್ನು ಹುರಿಯಿರಿ. ಇನ್ನೊಂದೆಡೆ ತೆಂಗಿನ ತುರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ರುಬ್ಬಿದ ಮಸಾಲೆಯನ್ನು ಒಗ್ಗರಣೆಗೆ ಸೇರಿಸಿ ಹುರಿಯಿರಿ. ಬಳಿಕ ಮಿಶ್ರ ತರಕಾರಿ, 1 ಕಪ್ ತೆಂಗಿನ ಹಾಲು, 1 ಕಪ್ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಬೆಳ್ತಿಗೆ ಅಕ್ಕಿ, ತುಪ್ಪ ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಕಾಯಿ ಪುಲಾವ್ ರೆಡಿ ಟು ಸರ್ವ್. ಎಸ್ ವೀಕ್ಷಕರೇ, ಸೊ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರಿ. ಟೇಸ್ಟ್ ಅಂತೂ ನಾನು ಆಮೇಲೆ ಹೇಳ್ತೇನೆ. ಸೊ ಕಾಯಿ ಪಲಾವನ್ನು ಸಖತ್ತಾಗಿ ರೆಡಿ ಮಾಡಿ ಕೊಟ್ಟರು. ಸೊ ನೆಕ್ಸ್ಟ್ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ರೆಸಿಪಿ ರೆಡಿ ಮಾಡ್ತಾ ಇದ್ದಾರೆ. ಅದು ಕೂಡ ವೆರಿ ರೇರ್ ಆಗಿರುವಂತಹ ಒಂದು ರೆಸಿಪಿ. ಅದು ಏನು, ಯಾವ ರೀತಿ, ಒಂದು ಸಣ್ಣ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ರೈಸ್ ಅಥವಾ ಕುಚಲಕ್ಕಿ ಅಂತ ಹೇಳಿದ ತಕ್ಷಣ ಎಲ್ಲರ ಮನೆಯಲ್ಲೂ ಎಲ್ರಿಗೂ ಅಚ್ಚುಮೆಚ್ಚಿನ ಕುಚಲಕ್ಕಿ ಅಂತ ಹೇಳಿದ್ರೆ ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಅಂಡ್ ನಮ್ಮ ಕಾರ್ಯಕ್ರಮದ ಇತರ ಸಹ ಪ್ರಾಯೋಜಕರು ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ಬ್ರೇಕ್ಗಿಂತ ಮೊದಲೇ ನಾನಾಗ ಹೇಳಿದೆ ಏನಂತ ಹೇಳಿದ್ರೆ, ಸ್ಪೆಷಲ್ ಆಗಿ ಆ್ಯಂಡ್ ತುಂಬಾನೇ ರೇರ್ ಆಗಿ, ಎಲ್ಲರೂ ರೇರ್ ಆಗಿ ಅದರ ಟೇಸ್ಟ್ ನೋಡಿರ್ತೀರಾ. ನಾನು ಕೂಡ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು. ಆಗಲೇ ಅವರು ಹೇಳಿದ್ರು ಸಮ್ವಾಟ್ ಸ್ಪೆಷಲ್ ಅಂತ ಹೇಳಿ. ಬನ್ನಿ ಅವ್ರ ಹತ್ರನೇ ಕೇಳುವ. ಓಕೆ ಮ್ಯಾಮ್, ಸೊ ಒಂದು ರೆಸಿಪಿ ಆಯ್ತು. ಸೊ ನೆಕ್ಸ್ಟ್ ನೀವಾಗಲೇ ಹೇಳಿದ್ರಿ ಏನೋ ಒಂದು ಸ್ಪೆಷಲ್ ಅಂತ ಹೇಳಿ, ಏನು ಅದು? ಹಸಿ ತೊಗರಿ ಸಾಂಬ್ರಾಳಿ ಗ್ರೇವಿ. ಹಸಿ ತೊಗರಿ ಗೊತ್ತಿದೆ, ಈ ಸಾಂಬ್ರಾಳಿ ಅಂದ್ರೆ ಏನು? ಅದು ಬಟಾಟೆ ತರ ಅಷ್ಟು ದೊಡ್ಡದಿರ್ದಿಲ್ಲ, ಚಿಕ್ಕದಿರ್ತದೆ. ಅಂದ್ರೆ ಅದರ ಸಿಪ್ಪೆ ಒಂದು ಗೋಣಿಯ ಮೇಲೆ ಹಾಕಿ ಅದನ್ನು ಕೈಯಲ್ಲಿ ಹೀಗೆ ಮಾಡಿ ತೆಗೆದು ಮತ್ತೆ ಒಂದು ಸ್ಪೂನ್ ಅಲ್ಲಿ ತೆಗಿಬಹುದು. ಇದೇ ಮೇನ್ ಇಂಗ್ರೀಡಿಯೆಂಟ್. ಓಕೆ, ಇದು ಕೂಡ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಸೊ ಹಾಗಾದ್ರೆ ಇದು ಈ ರೀತಿ ಇರುತ್ತೆ, ನೋಡ್ಲಿಕ್ಕೆ ಸ್ವಲ್ಪ ಪೊಟ್ಯಾಟೊ ತರನೇ ಇದೆ ಅಲ್ವಾ? ಸೊ ನನ್ಗನ್ಸುತ್ತೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಚೈನೀಸ್ ಪೊಟ್ಯಾಟೊ ಅಂತ ಹೇಳ್ತಾರೆ ಅಲ್ವಾ? ಕೇಳಿದೆ ನಾನು ಇದರ ಬಗ್ಗೆ. ತುಂಬಾನೇ ವಿಟಮಿನ್ ಇದೆ ಇದರಲ್ಲಿ. ಅಂಡ್ ಯಾರಿಗೆ ವೆಯ್ಟ್ ಲಾಸ್ ಆಗ್ಲಿಕ್ಕಿದೆ ಅಂದ್ರೆ ತಮ್ಮ ತೂಕವನ್ನು ಕಡಿಮೆ ಮಾಡುವಂತಹ ಒಂದು ಥಿಂಕಿಂಗ್ ಅಲ್ಲಿದ್ರೆ ಇದು ತಕೊಂಡ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಕ್ಯಾಲೋರೀಸ್ ಅಲ್ಲಿ ಇದರಲ್ಲಿ ಕಡಿಮೆ ಇದೆ. ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಹೇಳುದು ಸಾಂಬ್ರಾಳಿ. ಓಕೆ, ಸೂಪರ್. ಸೊ ಇದರ ಟೇಸ್ಟ್ ಅಂತೂ ನಾನು ನೋಡ್ಬೇಕು. ಓಕೆ, ಸ್ಟಾರ್ಟ್ ಮಾಡುವ ಮೇಡಮ್. ಏನ್ ಫಸ್ಟ್ ಹಾಗಾದ್ರೆ? ಫಸ್ಟ್ಗೆ ಗ್ಯಾಸ್ ಆನ್ ಮಾಡಿ. ಸೊ ಕನ್ನಡದಲ್ಲಿ ಇದಕ್ಕೆ ಸಾಂಬ್ರಾಳಿ ಅಂತ ಹೇಳೋದು ಅಲ್ವಾ? ಹೆಸರೇ ಬಾರಿ ವಿಭಿನ್ನವಾಗಿದೆ. ಹೌದು. ಓಕೆ, ಫಸ್ಟ್ಗೆ ಆಯಿಲ್ ಹಾಕಿ. ಓಕೆ, ಹಾಕೋದಲ್ವಾ? ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತಿನ ಈ ಫುಡ್ ಅಲ್ಲಂತೂ ವಿಟಮಿನ್ ಇನ್ನೂ ಜಾಸ್ತಿ ಇರುತ್ತೆ. ಯಾಕೆ ಗೊತ್ತಾ? ಇಟ್ಸ್ ಆಲ್ರೆಡಿ ವಿಟಮಿನ್ ಎ, ಡಿ, ಇ ಇದರಲ್ಲಿ ಇದೆ. ಅದಲ್ಲದೆ ಆ ಚೈನೀಸ್ ಪೊಟ್ಯಾಟೊ ಏನಿದೆ ಅದು ಕೂಡ ವಿಟಮಿನ್ ಕಂಟೆಂಟ್ ಜಾಸ್ತಿ ಇರುವಂಥದ್ದು. ಓಕೆ, ಸೊ ಇದು ಕೂಡ ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದು? ಇದಕ್ಕಿಂತ ಮೊದಲು ಮಾಡಿದ್ದೀರಾ? ನಾವು ಹೆಚ್ಚಾಗಿ ಮನೆಯಲ್ಲಿ ಮಾಡ್ತಾ ಇರ್ತೇವೆ. ಅಂದ್ರೆ ಇದು ಅಂದ್ರೆ ಎಲ್ಲಿ ಬೇಸಿಕಲಿ ಬೆಳೀತಾರೆ ಅಂದ್ರೆ ಇದು ಅಂದ್ರೆ ಅದು ಹೆಬ್ರಿ, ಹರಿಕಂಡಿಗೆ, ಕಾರ್ಕಳ ಆಚೆ ಎಲ್ಲ ಸಿಗುದು ಜಾಸ್ತಿ. ಕೂಲ್ ವೆದರ್ ಅಲ್ಲ? ಹೌದು. ಓಕೆ ಓಕೆ. ಈಗ ಆಯಿಲ್ ಬಿಸಿ ಆಗಿದೆ, ಈಗ ನೀರುಳ್ಳಿ ಹಾಕ್ತೇನೆ. ಓಕೆ. ಸೊ ಬೇಸಿಕಲಿ ಅದು ತಿನ್ನುವಾಗ ಯಾವ್ದ್ರ ಒಂದು ಫ್ಲೇವರ್ ಅಂತ ಆಗುತ್ತೆ ಅಥವಾ ಏನ್ ತಿಂದಾಗ ಒಂದು ಅನುಭವ ಬರುತ್ತೆ? ಪೊಟ್ಯಾಟೊ ತರನೇ ಬರುತ್ತೆ. ಓಕೆ, ಸ್ವಲ್ಪ ಚೇಂಜಸ್ ಉಂಟು. ಓಕೆ ಓಕೆ. ಸೊ ನನಗನ್ಸುತ್ತೆ ಚೈನೀಸ್ ಪೊಟ್ಯಾಟೊ ಅಂತ ಹೇಳಿ ಅದಕ್ಕೇನೆ ಕೊಟ್ಟಿರಬಹುದು ಅಲ್ವಾ? ಬೇರೆ ಪೊಟ್ಯಾಟೊ ಸಿಮಿಲಾರಿಟಿ ಇರೋದ್ರಿಂದ ಸ್ವಲ್ಪ ಚೈನೀಸ್ ಪೊಟ್ಯಾಟೊ ಅಂತ ಅದಕ್ಕೇನೆ ಹೇಳುದು. ಇದರಲ್ಲಿ ತುಂಬಾ ವೆರೈಟಿ ಮಾಡ್ತಾರೆ. ಓಕೆ, ಅಂದ್ರೆ ಸಾಂಗ್ ಅಂತ ಮಾಡ್ತಾರೆ ನಮ್ಮದ್ರಲ್ಲಿ, ಮತ್ತೆ ಸುಕ್ಕ ಮಾಡ್ತಾರೆ, ಮತ್ತೆ ಉಪ್ಪು ಕರಿ ಅಂತ ಮಾಡ್ತಾರೆ. ತುಂಬಾ ವೆರೈಟಿ ಮಾಡ್ತಾರೆ. ಸ್ವಲ್ಪ ಉಪ್ಪು ಹಾಕ್ತೇನೆ, ಬೇಗ ಬ್ರೌನಿಶ್ ಬರ್ತದೆ. ಓಕೆ.
ಈಗ ಟೊಮೆಟೊ ಹಾಕ್ತೇನೆ. ಓಕೆ. ಸೊ ಯೂಶ್ವಲಿ ನಾವು ಪದಾರ್ಥ ಯಾವ ರೀತಿ ಮಾಡ್ಕೊಳ್ಳುವಂತಹ ವಿಧಾನ ಇದೆ ಅದರಲ್ಲೇ ಇರೋದು. ಇದಕ್ಕೆ ಏನು ಪ್ಲಸ್ ಬೇರೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಲಿಕ್ಕೆ ಇರಲ್ಲ. ಇಲ್ಲ, ಪೌಡರ್ಸ್ ಎಲ್ಲ ಹಾಕಿದ್ರೆ ಆಯ್ತು. ಪೌಡರ್ಸ್ ಹಾಕ್ಲಿಕ್ಕೆ ಇರುತ್ತೆ. ಓಕೆ. ಸೊ ಈ ತೊಗರಿ ಜೊತೆ ಬೇರೆ ಏನಾದರೂ ವೆಜಿಟೇಬಲ್ ಇದಕ್ಕೆ ಮಿಕ್ಸ್ ಮಾಡ್ಬೋದಾ? ಹಾಂ, ಬಟಾಟೆ ಅಂದರೆ ಇದೆಲ್ಲ ಆಗುದಿಲ್ಲ, ಕ್ಯಾರೆಟ್ ಬೀನ್ಸ್ ಎಲ್ಲ ಆಗುದಿಲ್ಲ. ಓಕೆ. ಆಗುದಿಲ್ಲ. ಸೊ ಬೇಸಿಕಲಿ ಇದೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಇನ್ ಕೇಸ್ ಬೇಕಂತಾದ್ರೆ ಟೇಸ್ಟ್ಗೆ ತಕ್ಕಂತೆ ಬೇಕಾದ್ರೂ ಬೇರೆ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು. ಓಕೆ. ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಪೌಡರ್ ಹಾಕೋದಾ? ಸೊ ಅರುಣಾದವರ ಮೆಣಸಿನ ಹುಡಿಯೋದು. ಸೊ ಇದು ಸ್ವಲ್ಪ ಖಾರ ಜಾಸ್ತಿ ಬರುತ್ತೆ. ಹೌದು ಹೌದು, ಗ್ರೇವಿ ಅಲ್ಲ. ಓಕೆ, ಸಾಕು ಸಾಕು. ಸ್ವಲ್ಪ ಗರಂ ಮಸಾಲೆ. ಸೊ ಅರುಣಾದವರ ಗರಂ ಮಸಾಲ ಹುಡಿ. ಅರಶಿನ. ಓಕೆ. ಸೊ ಇದರಲ್ಲಿ ಪ್ರತಿ ಒಂದು ಹುಡಿಯಲ್ಲಿ ನೋಡಿದ್ರು ಕೂಡ ಸಾಕು. ಸೊ ಕಲರ್ ಪ್ರಿಸರ್ವೇಟಿವ್ಸ್ ಇದರಲ್ಲೆಲ್ಲ ಏನೂ ಇರಲ್ಲ. ಸಾಕಾ? ಸ್ವಲ್ಪ ನೀರು ಹಾಕಿ ಆಯ್ತಾ? ಓಕೆ. ಹಾಕ್ಲಿಯಾ? ಸ್ವಲ್ಪ ಸಾಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಲಿಲ್ಲ, ಯಾಕಂದ್ರೆ ಸಾಂಬ್ರಾಳಿದ್ದು ಸ್ಮೆಲ್ ಹೋಗ್ತದೆ ಅದಕ್ಕೆ. ಓಕೆ. ಇದರದ್ದು ಇದು ಬರುದಿಲ್ಲ ಪರಿಮಳ ಬರಲ್ಲ. ಸೊ ಅದರಲ್ಲಿ ಫ್ರೇಗ್ರೆಂಟ್ ಕಂಟೆಂಟ್ ಕೂಡ ಇದೆ ಹಾಗಾದ್ರೆ. ಹೌದು. ಓಕೆ. ಈಗ ಸಾಂಬ್ರಾಳಿ ಹಾಕ್ತೇನೆ. ಓಕೆ. ದಟ್ಸ್ ವಾಟ್ ಚೈನೀಸ್ ಪೊಟ್ಯಾಟೊ. ಚೈನೀಸ್ ಹೆಸರು ಮಾತ್ರ ಚೈನಾದಲ್ಲಿ ಬೆಳೆದದಲ್ಲ, ಯಾಕಂದ್ರೆ ನಾವು ಚೈನೀಸ್ ಅಂತ ಹೇಳಿದ್ರೆ ಮತ್ತೆ ಎಲ್ಲ ಬ್ಯಾನ್ ಅಲ್ವಾ ಈಗ. ಸೊ ತಿನ್ನದೆ ಕುತ್ಕೊಳ್ಬೇಡಿ ಯಾರು ಕೂಡ. ಇದು ಕೂಡ ಇಂಡಿಯಾದಲ್ಲೇ ಆಗೋದು, ಅದು ಕೂಡ ಕೆಲವೊಂದು ರೇರ್ ಪ್ಲೇಸಸ್ ಅಲ್ಲಿ ಅಲ್ವಾ. ಸೊ ಚೈನೀಸ್ ಪೊಟ್ಯಾಟೊ ಅಂತ ಹೇಳುದು ಮಾತ್ರ ಅಷ್ಟೇ. ಹೌದು. ಈಗ ಹಸಿ ತೊಗರಿ ಹಾಕ್ತೇನೆ. ಓಕೆ. ಸ್ವಲ್ಪ ನೀರು ಹಾಕಿ. ಓಕೆ. ಸಾಕು. ಸೊ ಇದಕ್ಕೆ ಇನ್ನು ಯಾವುದು ಮೇನ್ ಇಂಗ್ರೀಡಿಯೆಂಟ್ಸ್ ಯಾವುದು ಇಲ್ವಾ? ಇಲ್ಲ, ಇನ್ನು ಉಪ್ಪು ಹಾಕಿದ್ರೆ ಆಯ್ತು. ಓಕೆ. ಉಪ್ಪು ಹಾಕ್ತೇನೆ. ಸೊ ಈ ಸಾಂಬ್ರಾಳಿ ಏನಿದೆ ಅದೇ ಸೇಮ್ ಸೈಜಲ್ಲೇ ಬರುತ್ತಾ ಅಥವಾ ನೀವು ಪೀಸ್ ಮಾಡಿ ತಂದಿದ್ದೀರಾ? ಪೀಸ್ ಮಾಡಿದೆ. ಓಕೆ. ಸಾಮಾನ್ಯವಾಗಿ ಯಾವುದು ಪೊಟ್ಯಾಟೊ ಸೈಜಲ್ಲೇ ಇರುತ್ತೆ? ಇಲ್ಲ, ಅಷ್ಟು ದೊಡ್ಡದಿರೋದಿಲ್ಲ, ಚಿಕ್ಕದು. ಓಕೆ. ಓಕೆ. ಈಗ ಇದು ನೋಡಿ, ಈಗ ಸಾಂಬ್ರಾಳಿ ನಾವು ಹೇಗೆ ಹಾಕಿದ್ದೇವೆ ಪೀಸ್ ಹಾಗೆ ಆ ಥರನೇ ಇರ್ತದೆ ನೋಡಿ. ಓಕೆ. ಈ ಪೊಟ್ಯಾಟೊ ತರ ಸ್ವಲ್ಪ ಸ್ಮ್ಯಾಶ್ ತರ ಆಗಲ್ಲ, ಗಟ್ಟಿ ತರ ಆಗಲ್ಲ. ಇಲ್ಲ. ಓಕೆ. ಓಕೆ. ಈಗ ಮುಚ್ಚಿ. ಓಕೆ. ಸೊ ಬೇಯಬೇಕಾಗತ್ತೆ. ಅದು ಎಷ್ಟು ಬೇಯಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ? ಇಲ್ಲ, ಅದು ಬೇಯಿಸಿದೆ ನಾನು. ಓಕೆ, ಆಲ್ರೆಡಿ ಬೇಯಿಸಿ ತಂದದ್ದು. ಸೊ ನಾವು ಪ್ರಿಪೇರ್ ಮಾಡುವಾಗಲೂ ಬೇಯಿಸಿ ಹಾಕ್ಬೇಕಾ ಅಥವಾ ಡೈರೆಕ್ಟ್ ಹಾಕ್ಬೋದು? ಅಲ್ಲ, ಬೇಯಿಸಿ ಹಾಕ್ಬೇಕು. ಬೇಯಿಸಿ ಹಾಕ್ಬೇಕು. ಸೊ ಸಪರೇಟ್ ಆಗಿ ಸಾಂಬ್ರಾಳಿಯನ್ನು ಫಸ್ಟ್ ಬೇಯಿಸಿ ಇಟ್ಟುಕೊಂಡಿರ್ಬೇಕು. ಓಕೆ. ಓಕೆ, ಫೈನ್. ಸೊ ಹಾಗಾಗಿ ತುಂಬಾ ಹೊತ್ತು ತಕೊಳ್ಳಿಕ್ಕಿಲ್ಲ ಹಾಗಾದ್ರೆ ಬೇಯಲಿಕ್ಕೆ. ಓಕೆ. ಅಂದ್ರೆ ಎಲ್ಲದಕ್ಕೆ ಅಲ್ಲ, ಕೆಲವುದಕ್ಕೆ ನಮೀಗ ಉಪ್ಪು ಕರಿ ಎಲ್ಲ ಮಾಡ್ತೇವಲ್ಲ, ಅದು ಒಗ್ಗರಣೆ ಹಾಕಿ ಡೈರೆಕ್ಟ್ ಹಾಕ್ಬೋದು, ಅದರಲ್ಲೇ ಬೇಯ್ತದೆ. ಈ ರೀತಿ ಪರ್ಟಿಕ್ಯುಲರ್ ಮಾಡೋದನ್ನು ಬೇಯಿಸಿ ಹಾಕಬೇಕು. ಓಕೆ. ಬಟ್ ಅದು ಬೇಯಲಿಕ್ಕೆ ತಕೊಳ್ಳೋ ಟೈಮ್ ಎಷ್ಟಿದೆ ಅಂದ್ರೆ ಬೇಗ? ಅದು ಅಷ್ಟು ಬೇಕಂತಿಲ್ಲ, ಒಂದು 10-15 ನಿಮಿಷ ಓಕೆ ಅಷ್ಟೇ. ಈಗ ಮುಚ್ಚಳ ತೆಗಿತೇನೆ. ಓಕೆ. ಸೊ ಹಾಗಾದ್ರೆ ಇದು ಬೇಗ ಬೇಯುತ್ತೆ ಅಲ್ವಾ? ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಕೊನೆಗೆ ಸ್ವಲ್ಪ ಬೆಣ್ಣೆ. ಓಕೆ. ಬಟರ್. ಗ್ರೇವಿ ಹೇಳುವಾಗ ಸ್ವಲ್ಪ ಬೆಣ್ಣೆ ಹಾಕಿದ್ರೇನೆ ಟೇಸ್ಟ್ ಅಲ್ಲ. ಟೇಸ್ಟ್ ಆಗುತ್ತೆ. ಇವನ್ ಅದರ ಕಲರ್ ಅಲ್ಲೂ ಚೇಂಜ್ ಬಂತು ಸ್ವಲ್ಪ. ಹೌದು. ಆಗಿದೆ. ಈಗ ಗ್ಯಾಸ್ ಆಫ್ ಆಗಿದೆಯಾ? ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಅಲ್ವಾ? ತಕೊಳ್ಳಿ. ಸೊ ನಾನಂತೂ ಫಸ್ಟ್ ಟೈಮ್ ಈ ಹೆಸರು ಕೇಳಿದ್ದು, ನೋಡಿದ್ದು ಫಸ್ಟ್ ಟೈಮ್, ಟೇಸ್ಟ್ ನೋಡ್ತಾ ಇರೋದು ಫಸ್ಟ್ ಟೈಮ್. ಹಸಿ ತೊಗರಿ ಸಾಂಬ್ರಾಳಿಗೆ ರೆಡಿಯಾಗಿದೆ. ಟೇಸ್ಟ್ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಹೊಸತಾಗಿ ಟ್ರೈ ಮಾಡಿ ನನ್ನ ಹತ್ರ ಕೊಟ್ಟಿದ್ದೀರಾ. ಎಸ್. ಸೊ ವೀಕ್ಷಕರೇ, ನಾನು ಫಸ್ಟೇ ಹೇಳಿದೆ, ಇಟ್ಸ್ ಅ ರೇರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್. ಹೊಸದಾಗಿ ಕೇಳುತ್ತೆ, ಸೌಂಡೇ ಸ್ವಲ್ಪ ಹೆಸರೇ ವಿಭಿನ್ನವಾಗಿದೆ. ಸಾಂಬ್ರಾಳಿ, ತೊಗರಿ ಮತ್ತು ಸಾಂಬ್ರಾಳಿಯ ಗಸಿ ಮಾಡಿಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಹಸಿ ತೊಗರಿ ಸಾಂಬ್ರಾಳಿ ಗ್ರೇವಿ ತಯಾರಿಸುವ ವಿಧಾನ.
ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಟೊಮ್ಯಾಟೊ, ಅರುಣಾ ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಅರಶಿನ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಸಾಂಬ್ರಾಣಿ, ಹಸಿ ತೊಗರಿಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಬೇಯಿಸಿಕೊಳ್ಳಿ. ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಹಾಕಿ ಕುದಿಸಿ. ಈಗ ಬಿಸಿ ಬಿಸಿ ಹಸಿ ತೊಗರಿ ಸಾಂಬ್ರಾಣಿ ಗ್ರೇವಿ ಚಪಾತಿ ಪೂರಿಯೊಂದಿಗೆ ಸವಿಯಲು ಬಲು ರುಚಿ. ಸೊ ಫೈನಲಿ ಇವತ್ತಿನ ನಮ್ಮ ಎರಡೂ ರೆಸಿಪೀಸ್ಗಳು ರೆಡಿ ಆಗಿದೆ. ಎರಡು ಕೂಡ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿದೆ. ಒಂದು ಕಾಯಿ ಪಲಾವ್ ಆದ್ರೆ ಇನ್ನೊಂದು ಸಾಂಬ್ರಾಳಿದು ಗಸಿ ತೊಗರಿ ಬೇಳೆ ಜೊತೆ. ಸೊ ಫಸ್ಟ್ ನಾವು ಕಾಯಿ ಪಲಾವ್ ಇದೊಂದು ಟೇಸ್ಟ್ ನೋಡುವಾಗ ಅಲ್ವಾ, ತಗೊಳ್ಳಿ. ಸೊ ಪಲಾವ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಇದಂತೂ ವಿತ್ ಮಸಾಲ, ಕಾಯಿಯ ಮಸಾಲ ಅಲ್ವಾ, ರಿಯಲಿ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿರೋ ಮಸಾಲ ಜೊತೆ ಬ್ಲೆಂಡ್ ಆಗಿ ಏನೋ ನಾವು ಈ ಚಟ್ನಿ ಜೊತೆ ಯಾವ ರೀತಿ ಮಿಕ್ಸ್ ಮಾಡಿ ತಿಂತೇವೆ ಆ ರೀತಿಯ ಟೇಸ್ಟ್ ಕೊಡ್ತಾ ಇದೆ. ಖಾರ, ಉಪ್ಪು, ಆ ಅನ್ನದ ಜೊತೆ ಮಿಕ್ಸಿಂಗ್ ಏನಿದೆ ಪರ್ಫೆಕ್ಟ್ ಆಗಿದೆ. ಇಷ್ಟೇ ಅನ್ನದ ಜೊತೆ ಖಾರವಾಗಿ ಖಡಕ್ ಆಗಿ, ನಾ ಹೇಳಿದೆ ಅಲ್ವಾ, ಚಟ್ನಿಯ ಕಾಂಬಿನೇಷನ್ ಕೊಡ್ತಾ ಇದೆ. ಚೆನ್ನಾಗಿದೆ, ಅದು ಸಖತ್ತಾಗಿದೆ, ಖುಷಿ ಆಯ್ತು ಇದು. ಇವನ್ ಟಿಫಿನ್ ಜೊತೆ ಕೂಡ ಮಕ್ಕಳಿಗೆ ಕೊಡುವಾಗ ಗಡಿಬಿಡಿ ಇರಲ್ಲ, ಒಮ್ಮೆಗೆ ಇದನ್ನ ಹಾಕಿ ಬಿಟ್ರೆ ಕ್ಲಿಯರ್ ಇರುತ್ತೆ. ಓಕೆ. ಆ್ಯಂಡ್ ಅದ್ರ ಜೊತೆಗೆ ಈ ಸಾಂಬ್ರಾಣಿ ನೀವು ಮಾಡಿಕೊಟ್ಟಿದ್ರಿ. ಸೊ ನಾನು ಆಗಲೇ ಹೇಳಿದೆ ಇದು ಏನೋ ಹೊಸತ್ತು ಅಲ್ವಾ, ತಗೊಳ್ಳಿ ಮೇಡಮ್. ಸೊ ಫಸ್ಟ್ ನಾನು ಖಾಲಿ ಇದರದ್ದೇ ಟೇಸ್ಟ್ ನೋಡ್ತೇನೆ, ಯಾಕಂದರೆ ಫಸ್ಟ್ ಟೈಮ್ ನಾನು ಟೇಸ್ಟ್ ನೋಡ್ತಾ ಇರೋದು. ಚೆನ್ನಾಗಿದೆ. ಸೇಮ್ ಟು ಸೇಮ್ ಪೊಟ್ಯಾಟೊ ತಿಂದನೇ ಫೀಲ್ ಕೊಡುತ್ತೆ. ಬಟ್ ಪೊಟ್ಯಾಟೊಗಿಂತ ಸ್ವಲ್ಪ ಇದು ಏನಂತ ಹೇಳಿದ್ರೆ ಟೇಸ್ಟಿಂಗ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಪೊಟ್ಯಾಟೊ ನಾವು ತಿಂದ ತಕ್ಷಣ ಸ್ವಲ್ಪ ತೆಳುವಾದ ಸ್ವಲ್ಪ ಫೀಲ್ ಕೊಡುತ್ತೆ ಇದು. ಬಟ್ ಇದು ಸ್ವಲ್ಪ ಗಡಸಾಗಿ ತಿನ್ನುವಾಗ ಏನೋ ಒಂದು ಹೊಸ ಒಂದು ವೆಜಿಟೇಬಲ್ ಟೇಸ್ಟ್ ಕೊಡ್ತಾ ಇದೆ. ಬಟ್ ಮಸಾಲ ಜೊತೆ ಅಂತೂ ಸಮವಾಟ್ ಹೊಸತಾದಂಥ ಟೇಸ್ಟ್ ಇದು. ಆ್ಯಂಡ್ ಊಟದ ಜೊತೆನೂ ಚೆನ್ನಾಗಾಗುತ್ತೆ ಅಲ್ವಾ, ಚಪಾತಿ ಅದಕ್ಕೆ ಚೆನ್ನಾಗಿದೆ. ತೊಗರಿಬೇಳೆ ಜೊತೆ ಈ ಸಾಂಬ್ರಾಣಿ, ದಟ್ ಈಸ್ ಚೈನೀಸ್ ಪೊಟ್ಯಾಟೊ, ಸೂಪರ್ ಬ್ಲೆಂಡಿಂಗ್. ಸೊ ಇದು ಪಲಾವ್ ಜೊತೆನೂ ಚೆನ್ನಾಗಾಗುತ್ತೆ ಅಂತ ಕಾಣುತ್ತೆ. ನಿಮ್ಗೆ ಹೇಗೆ ಅನಿಸ್ತು ಮೇಡಮ್ ನಮ್ಮ ಅಡುಗೆ ಮನೆಯಲ್ಲಿ? ನನಗೆ ತುಂಬಾ ಖುಷಿ ಆಯಿತು. ಅಂದ್ರೆ ನಮ್ಮ ರುಚಿಯಲ್ಲಿ ಬಂದು ಅಡುಗೆ ಮಾಡೋದು ಹೇಳಿದ್ರೆ ನನಗೆ ತುಂಬಾ ಇಷ್ಟನೇ. ಓಕೆ, ನಮ್ಗೆ ಕೂಡ ಯಾವಾಗಲೂ ಇಷ್ಟ. ಆ್ಯಂಡ್ ಎರಡು ಗೊತ್ತಿಲ್ಲದ ರೆಸಿಪಿಗಳನ್ನು ಇವತ್ತು ನಮ್ಗೆ ಹೇಳ್ಕೊಟ್ರಿ, ಅದು ತುಂಬಾ ಖುಷಿ ಆಯ್ತು ನಮಗೆ. ಓಕೆ, ಸೊ ನಮ್ಮ ಅಡುಗೆ ಮನೆಗೆ ನೀವು ಬರ್ತಾ ಇರ್ತೀರಾ, ಇನ್ನು ಮುಂದೆ ಕೂಡ ಬರ್ತಾನೆ ಇರಿ. ಆ್ಯಂಡ್ ನಮ್ಮ ಕಡೆಯಿಂದ ಹಾಗೇನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಸೊ ನಿಮ್ಗೆ ಗೊತ್ತಿದೆ, ಸನ್ ಪ್ರೀಮಿಯಂ ಅವರ ಹೊಸದಾದಂತಹ ಆಟ ಬಂದಿದೆ, ಗೋಧಿ ಹಿಟ್ಟು. ಸೊ ಈ ಸಾಂಬ್ರಾಣಿ, ತೊಗರಿಬೇಳೆ ಮತ್ತು ನಾವು ಏನು ಗ್ರೇವಿ ಮಾಡಿರ್ತೇವೆ ಅದರ ಜೊತೆ ಇದರಲ್ಲಿ ಮಾಡಿದಂತಹ ಬ್ರೇಕ್ಫಾಸ್ಟ್, ಫುಡ್, ಲಂಚ್ ಏನು ಬೇಕಾದ್ರೂ ಚೆನ್ನಾಗಾಗುತ್ತೆ. ಸೊ ಅವರ ಕಡೆಯಿಂದ ಗೋಧಿ ಹಿಟ್ಟು. ಲಾಸ್ಟ್ ಟೈಮ್ ಕೊಟ್ಟದ್ರಲ್ಲಿ ಬಿಸ್ಕುಟ್, ರೊಟ್ಟಿ, ಲಡ್ಡು ಎಲ್ಲ ಮಾಡಿದ್ದೀರಿ. ಹೇಗಿತ್ತು ಟೇಸ್ಟ್? ತುಂಬಾ ಚೆನ್ನಾಗಿತ್ತಲ್ವಾ? ಸೂಪರ್. ಸೊ ದಟ್ಸ್ ವಾಟ್, ಸನ್ ಪ್ರೀಮಿಯಂ ಅವರದು ಯಾವಾಗಲೂ ಪ್ರಾಡಕ್ಟ್ ಟಾಪೇ ಇರುತ್ತೆ. ಅಂಡ್ ಗೋಧಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿದೆ. ಓಕೆ. ಆ್ಯಂಡ್ ಶಶಿಯ ಹೆಸರು ಕೇಳಿದ್ದೀರಾ, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ ಅಂತ. ಸೊ ಶಶಿ ಅವರ ಕಡೆಯಿಂದ ಒಂದು ಬ್ಯೂಟಿ, ಇದರಲ್ಲಿ ಒಂದು ಸಾಬೂನು ಉಂಟು ಒಳಗೆ, ಸ್ಟೀಲ್ ಅಲ್ಲಿ. ಎಷ್ಟು ಸಾಬೂನಲ್ಲಿ ನಾವು ಸ್ಟೀಲ್ ಇದ್ದಿದ್ದು ಅಷ್ಟು ಶೈನಿಂಗ್ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಟ್ಯಾಗ್ ಲೈನ್ ಅಂತೂ ಸೂಪರ್ ಇದೆ, ಶಶಿ ಇದ್ದಲ್ಲಿ ಕೊಳೆಯ ಮಾತು ಇಲ್ಲ ಅಂತ ಹೇಳಿ. ಸೊ ಹಾಗಿರುವಾಗ ಶಶಿ ಅವರ ಕಡೆ ಮತ್ತೆ ಸ್ನಾನ ಮಾಡಿ ಹೊರಗೆ ಬರುವಾಗ ಪರಿಮಳ ಒಂದು 2 ದಿವಸಕ್ಕಿಂತಲೂ ಜಾಸ್ತಿ ಉಳಿಯುತ್ತೆ. ಓಕೆ, ಹಾಗಂತೇಳಿ 2 ದಿವಸ ಬಿಟ್ಟು 2 ದಿವಸ ಸ್ನಾನ ಮಾಡಿ ಕುತ್ಕೊಳ್ಳುವಾಗಿಲ್ಲ, ಡೈಲಿ ಮಾಡಬೇಕು. ಅದು ತಲೆಗೆ ಸ್ನಾನ ಮಾಡಿ ಹೊರಗೆ ಬರುವಾಗ ಇನ್ನೂ ಕೂಡ ಪರಿಮಳ ಜಾಸ್ತಿ. ಹಾಗಾದ್ರೆ ನನ್ಗನ್ಸುತ್ತೆ ಡೈಲಿ ಸ್ನಾನ ಮಾಡೋದಕ್ಕಿಂತ ಗಡಿ ಸ್ನಾನ ಮಾಡೋದೇ ಬೆಟರ್ ಅಲ್ವಾ? ಸೊ ಎನಿ ಹೌಸ್, ಶಶಿ ಅವರ ಸೋಪ್ ಅಂತೂ ಬೆಸ್ಟ್ ಇದೆ, ಅದು ಬ್ಯೂಟಿ ಸೋಪ್ ಅಲ್ವಾ? ಹಾಗೆ. ಅಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಇದರಲ್ಲಿ ಮಾಡ್ತಾರಲ್ಲ ಸೇಮಿಗೆ ಪುಂಡಿ ಎಲ್ಲ. ಓಕೆ, ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾನು ಫಸ್ಟ್ ನಿಮ್ಗೆ ಹೇಳಿದಾಗೆ ನಮ್ಮ ಅಡುಗೆಯಲ್ಲಿ ರುಚಿನೂ ಚೆನ್ನಾಗಿತ್ತು, ನೋಡ್ಲಿಕ್ಕೂ ಚೆನ್ನಾಗಿತ್ತು, ಆ್ಯಂಡ್ ಸ್ವಾದ ಕೂಡ ಸೂಪರ್ ಆಗಿ ಬರ್ತಾ ಇತ್ತು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂಥ ಒಬ್ರು ಗೆಸ್ಟ್ ಇರ್ತಾರೆ, ಹೊಸದಾದಂಥ ವಿಭಿನ್ನವಾದ 2 ಸವಿರುಚಿಗಳಿರುತ್ತೆ. ಬಟ್ ಅಲ್ಲಿ ತನಕ ನೀವಂತೂ ನೋಡ್ತಾ ಇರಿ, ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್,
ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.